ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆಯಾಗಿ ಲೋಕಸಭಾ ಕಲಾಪಗಳಲ್ಲಿ ಭಾಗವಹಿಸುವ ಮುನ್ನವೇ ಅಕಾಲಿಕ ಸಾವನ್ನಪ್ಪಿದ ಸವಿತಾ ಸಮಾಜದ ಮುಖಂಡರಾಗಿದ್ದ ದಿವಂಗತ ಅಶೋಕ್ ಗಸ್ತಿ ಅವರ ತೆರವಾದ ಸ್ಥಾನಕ್ಕೆ ಅವರ ಪತ್ನಿ ಸುಮಾ ಗಸ್ತಿ ಅವರಿಗೆ ಅವಕಾಶವನ್ನು ಕೊಡಬೇಕು ಅಂತ ಪುತ್ತೂರು ತಾಲೂಕು ಸವಿತಾ ಸಮಾಜದ ಅಧ್ಯಕ್ಷ ಜಿಬಿ ವೆಂಕಟೇಶ್ ಭಂಡಾರಿ ಒತ್ತಾಯಿಸಿದ್ದಾರೆ. ಪುತ್ತೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಸವಿತಾ ಸಮಾಜಕ್ಕೆ ಆದ್ಯತೆ ಕೊಡುವ ನಿಟ್ಟಿನಲ್ಲಿ ಬಿಜೆಪಿ ಅಶೋಕ್ ಗಸ್ತಿ ಅವರನ್ನು ರಾಜ್ಯಸಭಾ ಸದಸ್ಯರನ್ನಾಗಿ ನೇಮಕ ಮಾಡಿತ್ತು. ಅಕಾಲಿಕ ನಿಧನದಿಂದಾಗಿ ಅವರ ಸ್ಥಾನ ತೆರವಾಗಿದ್ದು, ಅವರ ಪತ್ನಿ ಸುಮಾ ಗಸ್ತಿ ಉನ್ನತ ಶಿಕ್ಷಣವನ್ನು ಪಡೆದಿರುವುದರಿಂದ ಅವರಿಗೆ ತೆರವಾದ ಸ್ಥಾನವನ್ನು ಕೊಡಬೇಕು ಅಂತ ವಿನಂತಿಸಿದರು. ದೇಶದೆಲ್ಲೆಡೆ ಲಾಕ್ಡೌನ್ ಘೋಷಿಸಿದ ಪರಿಣಾಮವಾಗಿ ಕ್ಷೌರಿಕ ವೃತ್ತಿ ನಡೆಸ್ತಾ ಇರುವ ಸವಿತಾ ಸಮಾಜದವರು ಉದ್ಯೋಗವಿಲ್ಲದೆ ಸಂಕಷ್ಟದ ಜೀವನವನ್ನು ಸಾಗಿಸುವಂತಾಗಿತ್ತು. ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಕ್ಷೌರಿಕ ವೃತ್ತಿ ನಡೆಸ್ತಾ ಇರುವವರಿಗೆ ತಲಾ 5,000 ರೂಪಾಯಿ ಪರಿಹಾರ ಘೋಷಿಸಿತ್ತು. ಈ ಹಿನ್ನೆಲೆಯಲ್ಲಿ ಪುತ್ತೂರು ತಾಲೂಕಿನಿಂದ ಸುಮಾರು 500 ಮಂದಿ ಅರ್ಜಿ ಸಲ್ಲಿಸಿದ್ರು. ಕೇವಲ 10ರಷ್ಟು ಮಂದಿಗೆ ಮಾತ್ರ ಪರಿಹಾರ ಲಭಿಸಿದೆ. ಈ ಬಗ್ಗೆ ಸಂಬಂಧಪಟ್ಟ ಇಲಾಖೆ ವಿವಿಧ ತಾಂತ್ರಿಕ ಕಾರಣಗಳನ್ನು ಕೊಡ್ತಾ ಇದ್ದು, ಸರ್ಕಾರ ಈ ಕುರಿತು ತುರ್ತು ಗಮನ ಹರಿಸಬೇಕು ಅಂತ ಹೇಳಿದರು. ಸಾಲವನ್ನು ಅವರು ತುಂಬಬೇಕು ಅಂತ ಆಸೆಗಳಿತ್ತು. ಆ ಸಮಾಜಕ್ಕೆ ನಮಗೆ ಒಂದು ಅತ್ಯುತ್ತಮವಾದ ಎಲ್ಲ ಸಂಘಟನೆಯಾದ ಸಮಾಜ, ಅದಕ್ಕೆ ಆ ಸಮಾಜಕ್ಕೆ ಅವರು ಉತ್ತಮವಾದಂಥ ಒಂದು ಅಭಿಲಾಷೆಯನ್ನು ಹೊಂದಿದ್ದರು. ಸಮಾಜ ಏಳಿಗೆ ಬೇಕಾಗಿ ದುರದೃಷ್ಟ ದೈವ ಮರಣದಿಂದ ನಮ್ಮ ಕನಸುಗಳೆಲ್ಲ ನೀರಾಗಿ ಹೋಯಿತು. ಸುದ್ದಿಗೋಷ್ಠಿಯಲ್ಲಿ ಸವಿತಾ ಸಮಾಜದ ಖಜಾಂಚಿ ಪ್ರವೀಣ್ ಭಂಡಾರಿ, ಜಿಲ್ಲಾ ಪ್ರತಿನಿಧಿ ರಮೇಶ್ ಭಂಡಾರಿ ಮುರ ಜೊತೆಗಿದ್ದರು.